ಜನವರಿ 26ರಂದು ಜರುಗಲಿರುವಂತಹ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಕೇರಳ ಸರ್ಕಾರವು ಕಳುಹಿಸಿದ್ದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ ನಿರಾಕರಣೆ ಖಂಡಿಸಿ ಜನವರಿ 26ರಂದು ಸಮಸ್ತ ಬಿಲ್ಲವ ಸಂಘಟನೆಗಳು ಬಿಲ್ಲವ ಸಮಾಜದ ವತಿಯಿಂದ ಕೇಂದ್ರದ ಮಾಜಿ ವಿತ್ತ ಸಚಿವ ಬಿ ಜನಾರ್ದನ ಪೂಜಾರಿ ಅವರ ನೇತೃತ್ವದಲ್ಲಿ ಸ್ವಾಭಿಮಾನದ ಜಾಥಾ ನಡೆಯಲಿದೆ ಎಂದು ನಾರಾಯಣಗುರು ವಿಚಾರವಾದಿ ವೇದಿಕೆಯ ಅಧ್ಯಕ್ಷ ಸತ್ಯಜಿತ್ ಸುರತ್ಕಲ್ ಹೇಳಿದ್ದಾರೆ. ಕುದ್ರೋಳಿ ಕ್ಷೇತ್ರದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಮಧ್ಯಾಹ್ನ 3 ಗಂಟೆಗೆ ಕಂಗನಹಳ್ಳಿ ಗರೋಡಿ ಕ್ಷೇತ್ರದಿಂದ ಜಾಥಾ ಹೊರಟು ಪಂಪ್ವೆಲ್ ಜ್ಯೋತಿ ಸರ್ಕಲ್, ಹಂಪನಕಟ್ಟೆ ಸಿಗ್ನಲ್, ಕೆಎಸ್ ರಾವ್ ರಸ್ತೆ, ನವಭಾರತ್ ಸರ್ಕಲ್, ಪಿವಿಎಸ್, ಎಂಜಿ ರೋಡ್, ಲೇಡ್ ಹಿಲ್ ಆಗಿ ಮಣ್ಣಗುಡ್ಡ ಮುಖಾಂತರ ಕುದ್ರೋಳಿ ಕ್ಷೇತ್ರಕ್ಕೆ ತಲುಪಲಿದೆ ಎಂದು ವಿವರಿಸಿದರು. ಜಾತಿ ಮತ ಭೇದವಿಲ್ಲದೆ ಪಕ್ಷಾತೀತವಾಗಿ ನಾರಾಯಣ ಗುರುಗಳ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎನ್ನುವಂತಹ ತತ್ವದಂತೆ ಜಾಥಾ ನಡೆಯಲಿದೆ. ಜಾಥಾದಲ್ಲಿ ಹಳದಿ ಸಮವಸ್ತ್ರ ಅಥವಾ ಕನಿಷ್ಠ ಹಳದಿ ಸಾಲು, ಹಳದಿ ಧ್ವಜದೊಂದಿಗೆ ಮಾತ್ರ ಬರಬೇಕು. ಬೇರೆ ಯಾವುದೇ ಬಣ್ಣದ ಶಾಲು ಧ್ವಜಗಳಿಗೆ ಅವಕಾಶ ಇಲ್ಲ. ಎಲ್ಲ ವಾಹನಗಳು ಕೂಡ ಹಳದಿ ಧ್ವಜದೊಂದಿಗೆ ಬರಬೇಕು. ಭಜನೆ ಬಿಟ್ಟು ಬೇರೆ ಯಾವುದೇ ಘೋಷಣೆಗಳಿಗೆ ಅವಕಾಶ ಇಲ್ಲ. ಸಂಘರ್ಷರಹಿತವಾಗಿ ಶಾಂತಿಯುತವಾಗಿ ಜಾಥಾದಲ್ಲಿ ಪಾಲ್ಗೊಳ್ಳಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ದೇವೇಂದ್ರ ಪೂಜಾರಿ, ಖಜಾಂಚಿ ಆರ್ ಪದ್ಮರಾಜ್ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರಮುಖರಾದ ಶೈಲೇಂದ್ರ ಸುವರ್ಣ, ಎಂಎಸ್ ಕೋಟ್ಯನ್, ಅವಿನಾಶ್ ಸುವರ್ಣ, ಲೋಕೇಶ್ ಕೋಡಿಕೆರೆ, ಉದಯ ಪೂಜಾರಿ, ನಮ್ಮ ಕುಡ್ಲ ವಾಹಿನಿಯ ನಿರ್ದೇಶಕ ಲೀಲಾಕ್ಷ ಕರ್ಕೆರ ಮೊದಲಾದವರು ಉಪಸ್ಥಿತರಿದ್ದರು. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಏನು ಅವರು ಮಾಡಿರುವಂತಹ ಅದ್ಭುತವಾದಂತಹ ಕ್ರಾಂತಿಗಳು, ಈ ಎಲ್ಲ ಕ್ರಾಂತಿಗಳು ಶಾಂತಿಯುತವಾಗಿ ಸಂಘರ್ಷ ರಹಿತವಾಗಿದ್ದಂತಹ ಕ್ರಾಂತಿಗಳು. ಅದರ ಪ್ರಕಾರ ಮಾನ್ಯ ಶ್ರೀ ಬಿ ಜನಾರ್ದನ ಪೂಜಾರಿ ಅವರು ಮಾಡಿದ್ರು. ನಮಗೆಲ್ಲರಿಗೂ ತುಂಬ ದುಃಖ ಆಗಿದೆ. ಇದನ್ನು ನಾವು ಶಾಂತಿ ರೀತಿಯಿಂದ ನಮಗೆ ಆದ ನೋವನ್ನು ನಾವು ಈ ಟೈಮ್ನಲ್ಲಿ ತೋರಿಸ್ತಿಲ್ಲದೆ ಇನ್ನು ಯಾವಾಗ ತೋರಿಸು ಅಂತ ನಮ್ಮನ್ನು ಪ್ರಶ್ನಿಸಿದ್ರು. ಆ ಪ್ರಕಾರ ನಾವು ಇಂದು ಜನವರಿ 26ನೇ ತಾರೀಕಿನ ದಿವಸ ಮಂಗಳೂರು ಅಂತಲ್ಲ, ಈ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾರಾಯಣ ಗುರು ಸ್ವಾಭಿಮಾನ ನಡಿಗೆ ಅಂತ ಹೇಳಿ ನಾವೊಂದು ಸ್ವಾಭಿಮಾನ ಜಾಥಾ ಮತ್ತು ನಡಿಗೆ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇದರಲ್ಲಿ ನಮ್ಮ ಜಿಲ್ಲೆಯ ಉಡುಪಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ನಾರಾಯಣ ಗುರುಗಳ ಟ್ಯಾಬ್ಲೋವನ್ನು ಮಾಡಿ ಅದರೊಂದಿಗೆ ಭಜನೆಯ ಒಂದು ತಂಡವನ್ನು ಇಟ್ಕೊಂಡು ಅವರು ಪ್ರಮುಖ ಆಯ್ದ ಸ್ಥಳಗಳಲ್ಲಿ ಸಂಚರಿಸಿ ಸಂಜೆ 6 ಗಂಟೆಗೆ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರಕ್ಕೆ ಬರುವಂತಹ ಒಂದು ಈಗಾಗಲೇ ನಾವು ಕ್ರಮ ತೆಗೆದುಕೊಂಡಿದ್ದೇವೆ. ಈ ಪ್ರಕಾರ ಮಂಗಳೂರಿನಿಂದ ಹೊರಡುವಂಥ ಈ ಬಿಲ್ಲವ ಸಮಾಜದ ವತಿಯಿಂದ ಹೊರಡುವಂಥ ಟ್ಯಾಬ್ಲೋ 26ನೇ ತಾರೀಕಿಗೆ ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಗರೋಡಿ ಕ್ಷೇತ್ರದಿಂದ ಹೊರಟು ಪಂಪ್ವೆಲ್ ಸರ್ಕಲ್, ಕರಾವಳಿ ಜಂಕ್ಷನ್, ಅಂಬೇಡ್ಕರ್ ವೃತ್ತ, ಹಾಗೆ ಹಂಪನಕಟ್ಟೆ ಸಿಗ್ನಲ್ ಆಗಿ ನಮ್ಮ ಕೆಎಸ್ ರಾವ್ ರೋಡ್ ಆಗಿ ನವಭಾರತ್ ಸರ್ಕಲ್, ಪಿವಿಎಸ್ ಜಂಕ್ಷನ್, ಎಂಜಿ ರಸ್ತೆ, ಲಾಲ್ಬಾಗ್, ಲೇಡಿ ಹಿಲ್ ಸರ್ಕಲ್ ಆಗಿ ಕ್ಷೇತ್ರಕ್ಕೆ ಬರಲಿಕ್ಕಿದೆ. ಬಿಲ್ಲವ ಸಮಾಜ ಜನಾರ್ದನ ಪೂಜಾ ವಿರುದ್ಧವಾಗಿ ಸಮಾಜವನ್ನು ನೋಡದೆ ಹಿಂದುತ್ವದ ಹೆಸರಲ್ಲಿ ಹಾಕಿದ್ರೆ ಸೋತರು ಅಂತೇಳಿ ಮಾತು ಬಂತು. ಈ ಸಮಾಜದ ಯುವಕರನ್ನು ಜನಾರ್ದನ ಪೂಜಾರಿಯನ್ನು ದೂರ ಮಾಡಿದಂಥ ಶ್ರೇಯಸ್ಸು ಅಕಸ್ಮಾತ್ ಯಾರಿಗಾಗಿದ್ದರೆ ಅದೇ ಮನುಷ್ಯನಿಗೆ. ಅವರ ಪಕ್ಕದಲ್ಲಿ ಕುತ್ಕೊಂಡು ಯಾರಾದರೂ ಯುವಕರು ಬಂದಾಗ ಸ್ವಾಮಿ ಅವರು ಬರುವವರು ಲಕ್ಷ ಕಟ್ಟಿಕೊಂಡು ಇಷ್ಟು ಲಕ್ಷ ಜನ ಕೈಯಲ್ಲಿ ನಾಮ ಹಾಕ್ಕೊಂಡು ಬಂದವನು ಅವನು ಇವನಂತ ಹೇಳಿಕೊಟ್ಟು ಮೊದಲೇ ಅವರಿಗೆ ಕಿವಿ ಊದಿಬಿಟ್ಟು ಅವರು ಬಂದ ತಕ್ಷಣ ಇವರು ರೇಗಿ ಅವರ ಮೇಲೆ ಬೀಳೋ ಹಾಗೆ ಮಾಡಿದಂಥ ಮಹಾನುಭಾವ ಕೂಡ ಅದೇ ಮನುಷ್ಯ ಇವತ್ತು ಜನಾರ್ದನ ಪೂಜಾರಿಯವರಿಗೆ ಪ್ರಾಯ ಆಗಿದೆ. ರಾಜಕೀಯವಾಗಿ ಅವರಿಗೇನು ಸಿಗೋದು ಕಷ್ಟ ಅಂತೇಳಿ ಆದಾಗ ನಡುವಿನಲ್ಲಿ ಕೈ ಬಿಟ್ಟು ಅವರನ್ನು ಬಿಟ್ಟು ಓಡಿದಂತಹ ಮಹಾಪುರುಷ ಇವತ್ತು ಹೇಳ್ತಾರಂತೆ. ಆ ಸಂದರ್ಭ ನಾನೇ ಮಾತಾಡಿದೆ, ಈ ಸಲ ನಾನೇ ಮಾತಾಡಿದೆ ಅಂತ ಹೇಳಿಕೊಂಡು, ಆದರೆ ತನ್ನ ನಾಲಿಗೆ ಅಂತ ಹೇಳಿಕೊಂಡು ಎಲುಬಿಲ್ಲದ ನಾಲಿಗೆಯನ್ನು ಹರಿಯಲಿಕ್ಕೆ ಬಿಟ್ಟ ಕಾರಣದಿಂದ ಜನಾರ್ದನ ಪೂಜಾರಿಯವರ ಈ ನೆಲದಲ್ಲಿ ಈ ಜಿಲ್ಲೆಯಲ್ಲಿ ಅವರ ಹೆಸರು ಹಾಳಾಗಲಿಕ್ಕೆ ಕಾರಣ ಕೂಡ ತನ್ನ ನಾಲಿಗೆಯನ್ನು ಎಲುಬಿಲ್ಲದ ನಾಲಿಗೆಯನ್ನು ಹರಿಯಲಿಕ್ಕೆ ಆ ಮನುಷ್ಯ ಬಿಟ್ಟದ್ರಿಂದ ಇವತ್ತು ಜನಾರ್ದನ ಪೂಜಾರಿ ಸ್ಥಿತಿ ಇದಾಗಿರುವಂಥದ್ದು. ಇವತ್ತು ಮತ್ತೆ ಅವರನ್ನು ಅವರ ಹೆಸರು ಹಾಳು ಮಾಡಬೇಕು ಅಂತ ಹೇಳಿಕೊಂಡು ಮತ್ತೆ ಅವರ ಗೌರವವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿಕೊಂಡು ಈ ಯಾತ್ರೆಯನ್ನು ತೆರೆಯುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಕೂಡ ಆ ಮನುಷ್ಯ ಬರ್ತಾನೆ. ನಾಚಿಕೆ ಆಗಬೇಕು ಆ ಮನುಷ್ಯ. ಇದು ಒಂದು ಉದ್ದೇಶ ಇರಲಿಲ್ಲ, ಆದರೆ ನಿನ್ನೆ ಮತ್ತು ಇವತ್ತು ಬಂದಂಥ ಹೇಳಿಕೆಗಳೇನಿದೆ ಇಷ್ಟು ಮನಸ್ಸಿಗೆ ನೋವಾಗ್ತಾ ಇದೆ. ಒಂದು ಸಮಾಜ ಇವತ್ತು ತನಗಾದಂಥ ಅಪಮಾನ, ತನ್ನ ಅಸ್ಮಿತೆಗೋಸ್ಕರ ತನ್ನಿಂದ ಗುರುಗಳು ಕೊಟ್ಟಿರುವಂಥ ಚಿಂತನೆ ಏನಿದೆ, ಗುರುಗಳು ನಮಗೆ ಕೊಟ್ಟಿರುವಂಥ ತೋರಿಸಿರುವ ದಾರಿ ಏನಿದೆ, ಅದೇ ದಾರಿಯಲ್ಲಿ ಜಾತಿ ಮತ ಪಂಥ ಪಂಗಡ ಪಕ್ಷದ ಭಿನ್ನತೆಯನ್ನು ಬಿಟ್ಟುಕೊಂಡು ಸಮಾಜವನ್ನು ಒಟ್ಟು ಮಾಡೋ ಕೆಲಸವನ್ನು ಮಾಡಿದರೆ ಹಿಂದುತ್ವವನ್ನು ಹೊಡೆಯುವಂಥ ಕೆಲಸ, ಹಿಂದುತ್ವ ನಾಶ ಮಾಡೋ ಕೆಲಸ ಅಂತ ಹೇಳಿಕೊಂಡು